ಸುಳ್ಯದ ಕಲ್ಲುಗುಂಡಿಯಲ್ಲಿ ಅನುಮಾನಾಸ್ಪದ ರೀತಿಯಲ್ಲಿ ಮೃತಪಟ್ಟ ನಿಶಾನ ಸಾವಿಗೆ ಸೂಕ್ತ ನ್ಯಾಯ ಒದಗಿಸಬೇಕು ಮತ್ತು ಪ್ರಕರಣದ 3 ಆರೋಪಿಗಳಿಗೆ ಜೀವನ ಪರ್ಯಂತ ಜೈಲು ಶಿಕ್ಷೆಯಾಗುವಂತೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ಮೃತರ ತಾಯಿ, ಕುಟುಂಬಸ್ಥರು ಹಾಗೂ ಸಾಮಾಜಿಕ ಹೋರಾಟಗಾರರು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅವರಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ. ಮಂಗಳೂರಿನ ಎಸ್ಪಿ ಕಚೇರಿಗೆ ಆಗಮಿಸಿದ ನಿಶಾನ ಅವರ ತಾಯಿ ಹಾಗೂ ಸಂಬಂಧಿಕರು ಪ್ರಕರಣದ ಸಮಗ್ರ ತನಿಖೆ ನಡೆಸುವ ಒತ್ತಾಯಿಸಿದರು. ಈ ಅಮಾನವೀಯ ಕೃತ್ಯ ಎಸಗಿದ 3 ಆರೋಪಿಗಳಿಗೆ ಕಾನೂನಿನಡಿಯಲ್ಲಿ ಗರಿಷ್ಠ ಅಂದರೆ ಜೀವನ ಪರ್ಯಂತ ಜೈಲು ಶಿಕ್ಷೆಯಾಗುವಂತೆ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಕ್ರಮ ವಹಿಸಬೇಕು. ಪ್ರಕರಣದಲ್ಲಿ ಸಂತ್ರಸ್ತ ಕುಟುಂಬಕ್ಕೆ ನ್ಯಾಯ ಸಿಗುವಂತಾಗಲು ಕುಟುಂಬಸ್ಥರು ಸೂಚಿಸುವ ಅರ್ಹ ಸರ್ಕಾರಿ ವಕೀಲರನ್ನ ಈ ಪ್ರಕರಣದ ವಾದ ಮಂಡನೆಗೆ ನೇಮಿಸಬೇಕು. ಸಮಾಜದಲ್ಲಿ ಇಂತಹ ಭೀಕರ ಹಾಗೂ ಅಮಾನವೀಯ ಕೃತ್ಯಗಳು ಮರುಕಳಿಸದಂತೆ ಆರೋಪಿಗಳಿಗೆ ಕಠಿಣ ಕಾನೂನು ಪಾಠ ಕಲಿಸಬೇಕು ಎಂದು ನಿಶಾನ ತಾಯಿ ಜುಬೈದಾ ಮನವಿ ಮಾಡಿಕೊಂಡಿದ್ದಾರೆ. ಈ ವೇಳೆ ಸಾಮಾಜಿಕ ಹೋರಾಟಗಾರ ಹಕೀಂ ಕೂರ್ನಡ್ಕ, ಅಶ್ರಫ್ ಸಾರೆಪುಣಿ, ಹರ್ನತ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕಠಿಣ ಶಿಕ್ಷೆ ಆಗಬೇಕು ಅಂತೇಳಿ ಬಂದವು ನಾವು. ಹಾಗೆ ಗಲ್ಲು ಶಿಕ್ಷೆ ಇಲ್ಲಾಂದರೆ ಜೀವಾವಧಿ ಶಿಕ್ಷೆ ಆಗಬೇಕು ಅಂತ. ಶಿಕ್ಷೆ ಅದೇ ಗಲ್ಲು ಶಿಕ್ಷೆ ಆಗಬೇಕು, ಇಲ್ಲಿ ಜೀವಾವಧಿ ಶಿಕ್ಷೆ ಆಗಬೇಕು ಅಂತೇಳಿ ನಾವು ನ್ಯಾಯ ಸಿಗಬೇಕು ನಮಗೆ ಅಷ್ಟೇ. ನಾನು ನೋಡಿಕೊಳ್ಳೋದು ಅದೇ, ನಮ್ಮ ಮನೇಲಿ ಇದ್ದೀನಿ. ಫೋನ್ ಮಾಡ್ತಾರೆ, ವಿಡಿಯೋ ಕಾಲ್ ಮಾಡ್ತಾರೆ, ಮಗುವಿಗೆ ನೋಡ್ಕೊಳ್ತಾನೆ. ಹಾಗೆ ಫೋನ್ ಕಾಂಟ್ಯಾಕ್ಟ್ ಇದ್ದಾನೆ. ಅವ ಬ್ಯಾಂಗ್ಳೂರಲ್ಲಿ ಇರೋದು. ಇಲ್ಲ, ಅವನು ಒಳ್ಳೆಯದಲ್ಲಿ ಇದ್ದಾನೆ, ಅವನು ಏನು ತಪ್ಪಿಲ್ಲ. ಅವನು ಹೇಳ್ತಾನೆ ಅವ್ರಿಗೆ ಸರಿ ಕಠಿಣ ಶಿಕ್ಷೆ ಆಗಬೇಕು ಅಂತಲೇ ಅವನು ಹೇಳ್ತಾರೆ. ಒಳ್ಳೆಯವರನ್ನು ಹಿಡೀರಿ ನೀವು, ಒಳ್ಳೆ ಶಿಕ್ಷೆ ಆಗಬೇಕು ಅಂತ ಅವನು ಹೇಳ್ತಾನೆ. ಅದು ನಮಗೆ ಗೊತ್ತಾಗಬೇಕು ಆ ಟೈಮಲ್ಲಿ ಏನಾಯಿತು, ಏಕೆ ಬೇಕಾಗಿ ಹಾಗೆ ಮಾಡಿದರು ಅಂದರೆ ಅದು ನಮಗೆ ಗೊತ್ತಾಗಬೇಕು. ಅವಳ ತಪ್ಪಿದ್ರು ಇವರ ತಪ್ಪಿದ್ರು ಏನಾದರೂ ನಮಗೆ ಅದು ಗೊತ್ತಾಗಬೇಕು ಅಂತ, ಲೈವಲ್ಲಿ ಗೊತ್ತಾಗಬೇಕು. ಅದನ್ನೇ ಹೇಳ್ತಾರೆ. ಅವನು ಸಹ ಸಪೋರ್ಟ್ ಇದ್ದಾನೆ, ಅವನಿಗೆ ಸಹ ಏನು ಅಂತ ಗೊತ್ತಿಲ್ಲ. ಹಾಗೆ ಎಸ್ಪಿ ಹತ್ರ ನಾವು ಮಾತಾಡಿ ಬಂದದ್ದು ಎಲ್ಲ ನೋಡ್ಕೊಳ್ತೀನಿ ಅಂತ ಹೇಳಿದ್ದಾರೆ. ಶಿಕ್ಷೆ 2 ಒಂದೇ ಹೇಳಿದರು. ಇದು ಅವಳೇ ಮಾಡಿಕೊಂಡ್ರು, ಅವರು ಕೊಂದ್ರು, 2ಕ್ಕೆ ಒಂದೇ ಶಿಕ್ಷೆ ಮಾಡ್ತೀವಿ, ನಾವು ನೋಡ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಜುಲೈ 18ನೇ ತಾರೀಕಿಗೆ ಶನಿವಾರದಂದು ನೈಟ್ ಕಾಲ್ ಮಾಡಿ ಹೇಳಿದ್ಲು, ನಿಸಾನನ ಮನೆಗೆ ಹೋಗೋಣ, ಕರ್ಕೊಂಡು ಬರೋ ಅಂತ. ಹೋಗಿ ಸ್ವಲ್ಪ ಹೊತ್ತಾಗುವಾಗ ಕಾಲ್ ಮಾಡಿದ್ಲು. ಕಾಲಲ್ಲಿ ಸರಿಯಾಗಿ ಮಾತಾಡಿದ್ದಾಳೆ 8:30ಕ್ಕೆ ಮಾತಾಡಿ ಆಮೇಲೆ 9:15 ಹೋಗುವಾಗ ಅಲ್ಲಿ ಮರ್ಡರ್ ಮಾಡಿ ಹಾಕಿದ್ದಾರೆ ಅವರು. ಅವಳು ಸೂಸೈಡ್ ಮಾಡಿದಲ್ಲ, ಇದು ಮರ್ಡರ್ ಮಾಡಿದೆ. ಇನ್ನು ಮೇಲೆ ಯಾರಿಗೂ ಇಂಥ ಒಂದು ಪರಿಸ್ಥಿತಿ ಬರಬಾರ್ದು, ಯಾವ ಮಕ್ಕಳಿಗೂ. ಈಗ ನಾವು SP ಕಚೇರಿಗೆ ಹಕೀಮು ಕೂರ್ನಡಕ ಅವರ ನೇತೃತ್ವದಲ್ಲಿ ನಾವು ಬಂದಿದ್ದೇವೆ. ಹಾಗಾಗಿ ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ನಾವು ಇಲ್ಲಿ ಕೂಡ SP ಅವರ ಹತ್ರ ಕೂಡ ನಾವು ಮಾತಾಡಿದ್ದೇವೆ. ಆಗ್ತದೆ ಅಂತೇಳಿ ಹೇಳಿದರು. ಏನಂತೇಳಿದರೆ ಅದು ಮರ್ಡರ್ ಮಾಡಿದ್ದು ಅಂತೇಳಿಯೇ ಬಂದಿದೆ ಅಂತ ಹೇಳಿದರು ಅವರು. ಸೂಸೈಡ್ ಮಾಡಿದ್ದಲ್ಲ ಅವಳ ಕೈಯಲ್ಲಿ ಅಂತ. ಆದ ಕಾರಣ ನಮಗೆ ನ್ಯಾಯ ಬೇಕು. ಏನಾದರೂ ಇನ್ನೂ ಹೆಣ್ಣು ಮಕ್ಕಳಿಗೆ ಇಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದು. 18ನೇ ತಾರೀಕು ಶನಿವಾರದಂದು ನಡೆದಂತಹ ಸಾರಪುಣಿ ನಿವಾಸಿ ಫಾತಿಮತ್ತಿ ನಿಶಾನಳ ಸಾವಿನ ಬಗ್ಗೆ ನಾವು ಹೆಚ್ಚಿನ ತನಿಖೆ ಮಾಡಲು ನಾವು SP ಅವರನ್ನು ಭೇಟಿ ಮಾಡಿದ್ದೇವೆ. ಇದೊಂದು ವ್ಯವಸ್ಥಿತವಾಗಿಯೇ ಕೊಲೆ ಮಾಡಿದ್ದಾರೆಂದು ನಮಗೆ ಮೇಲ್ನೋಟಕ್ಕೆ ಕಂಡು ಬಂದಿದೆ. ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ, ಸೂಸೈಡ್ ಮಾಡಿಕೊಂಡಿದ್ದಾರೆ ಅಂತೇಳಿ ಕಟ್ಟುಕತೆ ಕಟ್ಟಿ ಅವರ ಕುಟುಂಬದವರನ್ನು ವಂಚಿಸ್ತಾ ಇರುವಂತಹ ಒಂದು ಗಮನಕ್ಕೆ ನಮ್ಮ ಬಂದಿದ್ದು. ಅದರ ಹಿಂದೆ ನಾವು ಹಲವು ಸಂಘಟನೆಗಳು ಕೂಡ ಇದರಲ್ಲಿ ನಮ್ಮೊಂದಿಗೆ ಕೈ ಜೋಡಿಸಿದ್ದಾರೆ. ಇವತ್ತು ನಾವು SP ಕಚೇರಿಗೆ ಹಕೀಂ ಕೂರ್ನಡಕ ನೇತೃತ್ವದಲ್ಲಿ ಬಂದು ಅವರನ್ನು ಮುಖತಃ ಭೇಟಿ ಮಾಡಿ ಅವರಲ್ಲಿ ನಾವು ಸಮಾಲೋಚನೆಯನ್ನು ಮಾಡಿದ್ದೇವೆ. ಅವರು ಇದೊಂದು ಮೇಲ್ನೋಟಕ್ಕೆ ಕೊಲೆ ಅಂತೇಳಿ ನಮಗೆ ಕಂಡು ಬಂದಿದೆ. ಇನ್ನು FSL ವರದಿ ಬಂದ ನಂತರ ಅದರ ಮುಂದೆ ನಾವು ಕಾನೂನಿನಲ್ಲಿ ಏನೋ ಶಿಕ್ಷೆ ಬರ್ತದೆ ಅದನ್ನು ಮಾಡಲಿಕ್ಕೆ ರೆಡಿ ಇದ್ದೇವೆ ಅಂತೇಳಿ ಹೇಳಿದ್ದಾರೆ. ನಮಗೆ ನ್ಯಾಯ ಸಿಗುವುದೆಂಬ ಭರವಸೆ ಇದೆ. ಒಂದು 2.5 ವರ್ಷದಂಥ ಸಣ್ಣ ಮಗುವನ್ನು ಆ ಮಗುವಿನ ಮುಂದೆ ಈ ಥರ ಮಾಡಿದಂದರೆ ನಮಗೆ ನಿಜವಾಗಿ ಇದೊಂದು ಬೇಸರದ ಸಂಗತಿ. ಇದೊಂದು ಸಮಾಜಕ್ಕೆ ಪಾಠವಾಗಬೇಕು. ಇಂಥ ಘಟನೆ ಇನ್ನು ಎಲ್ಲಿ ಕೂಡ ಮರುಕಳಿಸಬಾರದೆಂಬ ಇದಕ್ಕೆ ಕಠಿಣವಾದಂಥ ಶಿಕ್ಷೆ ಒದಗಿಸಬೇಕಂತೇಳಿ ನಮ್ಮ ಮೂಲಕ ವಿನಂತಿಯನ್ನು ಮಾಡ್ತಾಯಿದ್ವಿ.